ನಮಸ್ಕಾರ. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಕಿಡ್ ಝೋನ್ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ, ಇವತ್ತು ನನ್ನ ಜೊತೆ ಯಾರಿದ್ದಾರಂತ ಅವ್ರ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ಎನ್ ಸುವರ್ಣ ಆರ್ ಹೆಬ್ಬಾರ್. ಏನು ಎಲ್ಲ? ಎನ್ ಸುವರ್ಣ ಆರ್ ಹೆಬ್ಬಾರ್. ಎನ್ ಸುವರ್ಣ ಆರ್ ಹೆಬ್ಬಾರ? ಎನ್ ಸುವರ್ಣ ಆರ್ ಹೆಬ್ಬಾರ್. ಶಿವನ್ಯ. ಓಕೆ. ಯಾರಿಟ್ರು ಹೆಸರನ್ನ? ಹೆಸರು ಯಾರಿಟ್ಟದು? ಅಮ್ಮ. ಅಮ್ಮ ಇಟ್ಟದ? ಆಗ ನೀ ಎಷ್ಟು ಚಿಕ್ಕ ಇದೆಯಾ ಅಮ್ಮ ಹೆಸರು ಇಡ್ಬೇಕು? ಚಿಕ್ಕ ಇದೆಯಾ ತುಂಬ? ಹೌದಾ? ನಿಮಗೆ ನಿನ್ನ ಹೆಸರು ಇಷ್ಟವಾ? ಏನು ಕರೀತಾರೆ ಮನೆಯಲ್ಲಿ ಪ್ರೀತಿಯಿಂದ? ಶಿವನ್ಯ ಅಂತ. ಶಿವನ್ಯ ಅಂತವೇ ಕರೆಯೋದಾ? ಬೇರೆ ನಿಕ್ ನೇಮ್ ಎಲ್ಲ ಏನು ಇಡಲಿಲ್ಲವ ನಿಮಗೆ? ಎಲ್ಲರೂ ಹಾಗೆ ಕರೆಯೋದು. ಮನೇಲಿ ಎಷ್ಟು ಜನ ಇದ್ದಾರೆ? ಮನೇಲಿ ಎಷ್ಟು ಜನ ಇದ್ದಾರೆ? 4. ಯಾರೆಲ್ಲ? ಅಮ್ಮ, ಅಪ್ಪ, ಅಣ್ಣ, ನಾನು. ನೀನು. ಸರಿ, ಅಮ್ಮನ ಹೆಸರೇನು? ಬಿಂದು. ಅಪ್ಪನದ್ದು? ರಘುವೀರ್. ಮತ್ತು ಅಣ್ಣನದ್ದು? ಸುಧನ್ವ. ಸುಧನ್ವವ. ಅಣ್ಣ ಏನು ಮಾಡ್ತಾನೆ? ಅಣ್ಣ ಏನು ಮಾಡೋದೇ ಇಲ್ವಾ ಮನೆಯಲ್ಲಿ? ಸುಮ್ಮನೆ ಕೂತ್ಕೊಂಡಿರ್ತಾನ ಅಣ್ಣ? ಮತ್ತೆ ನೀನೇನು ಮಾಡ್ತೀಯ ಮನೆಯಲ್ಲಿ? ಟಿವಿ ನೋಡ್ತಿದ್ದೆ. ಟಿ ವಿ ನೋಡ್ತಿರೋದಾ 24 ಗಂಟೆ ಸಹ? ಮತ್ತೇನು ಮಾಡ್ತೀಯ ಟಿ ವಿ ನೋಡೋದು ಬಿಟ್ಟು? ಮತ್ತು ನೀನು ಹೇಳ್ತಿದ್ರು ನೀನು ಮಾತಿನ ಮಲ್ಲಿ ಅಂತ ಹೇಳ್ತಿದ್ರು, ಈಗ ಸೈಲೆಂಟ್ ಇದೆಯಾ ಅಲ್ವಾ? ಯಾಕೆ ಸೈಲೆಂಟ್ ಆದದ್ದು? ಮಾತಾಡಬಾರ್ದು ಅಂತ ಹೇಳಿದಾರ ಮನೆಯಲ್ಲಿ? ಮತ್ತೆ ಬೇಡ ಅಂತ ಅನ್ನಿಸ್ತು ಉಂಟ ಮಾತಾಡೋದು? ನೀನೇ ಮಾತಾಡಬೇಕು, ನೀನು ತಾನೇ ಬಂದದ್ದು ಶೋಗೆ. ನಾನೇ ಮಾತಾಡ್ತಾ ಹೋಗುದಾ? ಮಗ ನನ್ನದೇ ಶೋ ಆಗ್ತದೆ. ಯೋಚನೆ ಮಾಡ್ತಿದ್ಯಾ? ಮತ್ತೆ ಮಾತಾಡ್ಬೇಕು ತಾನೆ? ಮಾತಾಡಿದ್ವಿ. ಸರಿ, ಯಾವ ಸ್ಕೂಲು? ಮುಕುಂದಕೃಪ. ಮುಕುಂದಕೃಪವ. ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಸ್ಕೂಲೇ ನಿಮ್ಮ ಮನೆ ಹತ್ರ ಬರ್ತದಾ? ಇಲ್ಲ ಅಲ್ವಾ, ನೀನು ತಾನೇ ಹೋಗ್ಬೇಕು ಸ್ಕೂಲ್ಗೆ. ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಗಾಡಿಯಲ್ಲಿ. ಗಾಡಿಯಲ್ಲಿಯಾ? ಯಾವ ಗಾಡಿಯಲ್ಲಿ ಹೋಗ್ತೀಯ? ಆಕ್ಟಿವಾ. ಆಕ್ಟಿವಾದಲ್ಲಿಯಾ? ಯಾರ ಜೊತೆ ಹೋಗುದು ಆಕ್ಟಿವಾದಲ್ಲಿ? ಅಪ್ಪ. ಅಪ್ಪ ಬಿಡ್ತಾರಾ? ಅಪ್ಪ ಏನು ಮಾಡ್ತಾರೆ ವರ್ಕ್? ಅಪ್ಪ ಜಾಬಿಗೆ ಹೋಗೋದಿಲ್ಲ, ಮನೇಲಿ ಇರ್ತಾರಾ? ಹೋಗ್ತಾರಾ ಜಾಬ್ಗೆ? ಏನು ಜಾಬ್ ಮಾಡೋದು ಅಪ್ಪ? ಕಲೆಕ್ಷನಿಗೆ ಹೋಗ್ತಾರೆ. ಕಲೆಕ್ಷನಿಗೆ ಹೋಗೋದಾ? ಏನು ಕಲೆಕ್ಟ್ ಮಾಡ್ತಾರೆ ಅಪ್ಪ ಕಲೆಕ್ಷನ್ಗೆ ಹೋಗಿ? ದುಡ್ಡು ಕಲೆಕ್ಟ್ ಮಾಡ್ತಾರಾ? ಹಾಗಾದರೆ ನಿನ್ನ ಹತ್ರ ತುಂಬ ದುಡ್ಡುಂಟಾ? ಮನೇಲಿ ಫುಲ್ ದುಡ್ಡದು ರಾಶಿಯೇ ಉಂಟಾ ಅಂತಲ್ಲ? ಇಲ್ವಾ? ಉಂಟಾ? ಎಷ್ಟುಂಟು ದುಡ್ಡು? ಇಷ್ಟುಂಟ ದುಡ್ಡು? ಅಷ್ಟೇ ಇರುದಾ? ಅಷ್ಟು ಕಲೆಕ್ಟ್ ಮಾಡಿ ಸಾ ಏನು ಮಾಡ್ತೀಯ? ನೀನು ದುಡ್ಡು ಬೇಕಂತ ಹೇಳಿದ್ರೆ ಅಪ್ಪ ಏನು ಮಾಡ್ತಾರೆ? ಕೊಡ್ತಾರಾ ನಿನಗೆ ದುಡ್ಡು? ಎಷ್ಟು ಕೊಡ್ತಾರೆ? ಇಷ್ಟು ಕೊಡ್ತಾರಾ? ಅಷ್ಟು ದುಡ್ಡು ಇಟ್ಕೊಂಡು ಎಲ್ಲಿ ಹೋಗ್ತೀಯಾ? ಇದು ಹೋಗೋದಿಲ್ವಾ? ಮನೇಲೇ ಇರ್ತೀಯಾ? ನಿನಗೆ ಮನೇಲಿ ಇರೋದೇ ತುಂಬ ಇಷ್ಟವಾ? ಇಲ್ವಾ? ಸರಿ, ಅಮ್ಮ ಏನು ಮಾಡ್ತಾರೆ? ಅಡುಗೆ ಮಾಡ್ತಾರೆ. ಅಡುಗೆ ಮಾತ್ರ ಮಾಡೋದು, ಬೇರೆ ಏನು ಕೆಲಸಕ್ಕೆಲ್ಲ ಏನು ಹೋಗೋದಿಲ್ವಾ? ಮನೇಲೇ ಇರೋದಾ ಅಮ್ಮ? ಸರಿ, ನಿನಗೆ ಅಮ್ಮ ಇಷ್ಟವಾ ಅಪ್ಪ ಇಷ್ಟವಾ? ಇಬ್ಬರು ಇಷ್ಟ. ಅದರಲ್ಲಿ ಯಾವುದಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತೇಳಿ ಯಾರಿಲ್ವಾ? ಇಲ್ಲ. ಅಣ್ಣ ಇಷ್ಟವಾ? ಅಣ್ಣನ ಜೊತೆ ಏನೆಲ್ಲ ಆಟ ಆಡ್ತೀಯ? ಯಾವುದು? ಚೆಸ್ಸಾ? ಹಾಂ. ಏನು ಆಟ ಆಡ್ತೀಯ ಅಣ್ಣನ ಜೊತೆ? ಕಣ್ಣ ಮುಚ್ಚಲ್ಲಿ. ಯಾರು ಸೋಲುದು ಕಣ್ಣ ಮುಚ್ಚಲ ಆಟದಲ್ಲಿ? ಕಣ್ಣ ಮುಚ್ಚಲ ಆಟದಲ್ಲಿ ಸೋಲುದು ಯಾರು ಜಾಸ್ತಿ, ನೀನಾ ಅಣ್ಣವ? ಇಬ್ರು ಸಹ ಸೋಲ್ತೀರಾ? ಅಮ್ಮನನ್ನು ಆಟ ಆಡ್ಲಿಕ್ಕೆ ಕರ್ಕೊಳ್ಳೋದಿಲ್ವಾ? ಇಲ್ವಾ? ಯಾಕೆ? ಅಮ್ಮ ಬರೋದಿಲ್ವಾ? ಯಾರು ನಿಮಗೆ ತುಂಬ ಬೈಯೋದು ಮನೆಯಲ್ಲಿ? ಅಪ್ಪ ಬೈಯೋದಾ? ಏನಂತೆಲ್ಲ ಬೈತಾರೆ ಜಾಸ್ತಿ ನಿಮಗೆ? ಪೆಟ್ಟು ಕೊಡ್ತಾರಾ ಅಪ್ಪ? ಪೆಟ್ಟು ಕೊಡ್ತಾರಾ? ನೀ ಹಾಗೆ ಏನು ಮಾಡ್ತೀಯ ಪೆಟ್ಟು ಕೊಟ್ಟಾಗ? ಅಮ್ಮನ ಹತ್ರ ಹೋಗ್ತೀಯಾ? ಅಮ್ಮ ಸಮಾಧಾನ ಮಾಡ್ತಾರಾ? ಹೌದಾ? ಏನಂತ ಹೇಗೆ ಸಮಾಧಾನ ಮಾಡ್ತಾರೆ ಅಮ್ಮ? ನಿನ್ನಂತಾನೆ ಸಮಾಧಾನ ಮಾಡೋದು? ಹೇಗೆ ಸಮಾಧಾನ ಮಾಡೋದಂತ ಗೊತ್ತಿಲ್ವಾ? ಇಲ್ವಾ? ಅಷ್ಟೇ, ನೀನು ಆಡ್ಕೊಂಡು ಹೋಗ್ತೀಯ, ಹಾಗೆ ವಾಪಸ್ ಬರ್ತೀಯಾ?
ಇಲ್ಲಲ್ಲ, ಸಮಾಧಾನ ಆಗಿ ಬರ್ತೀಯಲ್ವಾ? ಎಂತ ಚಾಕ್ಲೇಟ್ ಕೊಡ್ತಾರಾ, ಬಿಸ್ಕಿಟ್ ಕೊಡ್ತಾರೆ, ಏನು ಕೊಡ್ತಾರೆ? ನೀನು ಸಮಾಧಾನ ಆಗ್ಬೇಕಂತೇಳಿ. ಬಿಸ್ಕೆಟ್. ಓ ಬಿಸ್ಕಿಟಾ? ನಿಂದು ಫೇವ್ರೇಟ್ ತಿಂಡಿ ಬಿಸ್ಕಿಟಾ? ಮತ್ತೆ ಚಪಾತಿ. ಯಾವುದು? ಚಪಾತಿ. ಚಪಾತಿಯಾ? ಅದು ಹೇಗಿರ್ತದೆ ತಿನ್ನಲಿಕ್ಕೆ? ತಿಂದದ್ದು ನೀನು, ನಾನು ತಿನ್ನಲಿಲ್ಲ ಅದನ್ನೆಲ್ಲ. ನೀನು ಹೇಳ್ಬೇಕು ಅದರ ಟೇಸ್ಟ್ ಹೇಗಿರ್ತದೆ ಅಂತ. ಶೀತ ಆಗಿದಾ? ಹಾಂ, ಹೌದಾ? ಹೇಗೆ ಶೀತ ಆದದ್ದು? ಐಸ್ ಕ್ರೀಮ್ ತಿಂದಿಯಾ? ಮತ್ತೆ ಡಸ್ಟಿಗ? ಡಸ್ಟ್ ಆಯ್ತಲ್ಲ ಬರುವಾಗ, ಹಾಗೆಯಾ? ಹೌದಾ? ಹೇಗೆ ಬಂದ್ಯಾ ಬರುವಾಗ ಸ್ಟುಡಿಯೋಗೆ ಬರಬೇಕಿದ್ರೆ? ಆ್ಯಕ್ಟಿವಲ್ಲಿ. ಆ್ಯಕ್ಟಿವದಲ್ಲೇ ಬಂದ್ಯಾ? ನಿಮಗೆ ಸ್ಕೂಟಿ ಇಷ್ಟವಾ, ಕಾರ್ ಇಷ್ಟವಾ? ಕಾರ್. ಕಾರ್ ಉಂಟ ಮನೆಯಲ್ಲಿ? ಮತ್ತು ಕಾರಲ್ಲಿ ಏನು ಬರಲಿಲ್ಲ? ಬೇಡ ಹೇಳಿದ್ರಪ್ಪ, ಕಾರ್ ಬೇಡ ಸ್ಕೂಟಿಯಲ್ಲೇ ಹೋಗುವ ನಾವು ಅಂತ ಹೇಳಿದ್ರಾ? ಹೌದಾ? ಸರಿ, ಈಗ ಸ್ಕೂಲಿಗೆ ಹೋಗ್ತೀಯ ಅಂತ ಹೇಳಿದೆಯಲ್ಲ, ಎಷ್ಟನೇ ಕ್ಲಾಸ್ ನೀನು? UKG. UKGಯಾ? ಎಷ್ಟು ಜನ ಇದ್ದಾರೆ ನಿನ್ನ ಕ್ಲಾಸಲ್ಲಿ? 21. 21 ಮೆಂಬರ್ಸ್ ಇದ್ದಾರೆ. ನೀನು ಎಷ್ಟನೇ ಅವಳು ಅದರಲ್ಲಿ? ಫಸ್ಟಾ, ಸೆಕೆಂಡಾ? ಫಸ್ಟ್ ಬೆಂಚಲ್ಲೇ ಇದೆಯಾ ನೀನು? ಹೌದಾ? ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? ಶ್ರೇಯಾ. ಶ್ರೇಯವಾ? ಯಾಕೆ ಅವಳು ತುಂಬ ಇಷ್ಟ? ಯಾಕೆ ಅಂತ ರೀಸನೆಲ್ಲ ಏನಿಲ್ವಾ? ನಿನ್ನ ಜೊತೆ ಕೂತ್ಕೊಳ್ತಾಳಾ? ಹಾಗೆ ನಿನಗೆ ಅವಳು ಬೆಸ್ಟ್ ಫ್ರೆಂಡಾ? ಸ್ಕೂಲಿಗೆ ಯೂನಿಫಾರ್ಮ್ ಉಂಟಾ? ಯಾವ ಕಲರ್ ಯೂನಿಫಾರ್ಮ್? ಬ್ಲೂ ಕಲರಾ? ನಿಮಗೆ ಯೂನಿಫಾರ್ಮಲ್ಲಿ ಹಾಕಿ ಯಾರು ರೆಡಿ ಮಾಡೋದು? ಅಮ್ಮ. ಅಮ್ಮವಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ? 8. 8 ಗಂಟೆಗೆ ಹೇಳ್ತೀಯಾ? 8 ಗಂಟೆಗೆ ಎದ್ದು ಏನೆಲ್ಲ ಮಾಡ್ತಿ? ಬ್ರಷ್ ಮಾಡ್ತೀಯಾ? ಹೇಗೆ ಬ್ರಷ್ ಮಾಡೋದು? ಬ್ರಷ್ಷಿಗೆ ಪೇಸ್ಟ್ ಹಾಕಿ ಬಾಯಿಗೆ ನೀರು ಹಾಕಿ ಮಾಡೋದು. ಹೌದಾ? ಆವಾಗ ಹಲ್ಲೆಲ್ಲ ಕ್ಲೀನ್ ಆಗ್ತದಾ? ಈಗ ನಿಂಗೆ ಎಷ್ಟು ಹಲ್ಲು ಉಂಟು? ನೋಡ ಹೀಗೆ ಮಾಡು, ಹಲ್ಲು ಎಷ್ಟುಂಟು ಅಂತ ಕಾಣಬೇಕಲ್ಲ. ಅಷ್ಟೇ ಇರೋದಾ ಹಲ್ಲು? ಮೇಲೆ ಹಲ್ಲಿಲ್ವಾ? ಎಲ್ಲ ಹೋಗಿದಾ? ಹಾಗಿದ್ರೆ ನಿಂದು ಬೇಗ ಬ್ರಷ್ ಆಗ್ತದಲ್ವಾ? ಮತ್ತೆ ಸ್ನಾನ ಎಲ್ಲ ಮಾಡಿಸಿದ್ಯಾರ ಅಮ್ಮವ? ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? 10 o'clock. ನೀನು ಎಷ್ಟು ಗಂಟೆಗೆ ಮನೆಯಿಂದ ಹೊರಡ್ತೀಯಾ? ಮನೆಯಿಂದ? ಹಾಂ, 10. 10 ಗಂಟೆಯಿಂದ 10 ಗಂಟೆಗೆ ಸ್ಕೂಲ್ ಸ್ಟಾರ್ಟ್. ನೀನು 10 ಗಂಟೆಗೆ ಮನೆಯಿಂದ ಹೊರಡ್ತೀಯಾ? ಅಲ್ಲ, ಹಾಂ, 10 ಗಂಟೆ ಸ್ಕೂಲ್ ಸ್ಟಾರ್ಟ್. ಹೌದು. ಮನೆಗೆ ಉಂಟಲ್ಲ 12 ಗಂಟೆಗೆ ಬರೋದು. ಓ, ಮನೆಗೆ ರಿಟರ್ನ್ ಬರೋದು 12 ಗಂಟೆಗೆ. ಹೋಗೋದು ಎಷ್ಟು ಗಂಟೆಗೆ ನೀನು ಮನೆಯಿಂದ? 9 o'clock ಹೋಗ್ತೀಯಾ? ಸರಿ, ಈಗ ನೀನು ಫಸ್ಟ್ ಹೋಗೋದಲ್ಲಿ ಯಾರು ಇರ್ತಾರೆ ನಿನ್ನ ಜೊತೆ? ಶ್ರೇಯಾ. ಶ್ರೇಯ ಇರ್ತಾಳೆ, ಅವಳು ನಿನ್ನ ಜೊತೆ ಬರ್ತಾಳಾ? ನಿಮ್ಮ ಮನೆ ಹತ್ತಿರವಾ? ಮತ್ತು ಅವಳ ಮನೆಯಲ್ಲಿ ಇಲ್ವಾ? ಅವಳ ಮನೆ ಇಲ್ವಾ? ಉಂಟು. ಹಾಂ, ಎಲ್ಲಿ? ಮತ್ತಾಯ್ತು. ಮರ್ತೋಯ್ತಾ? ಸರಿ, ಸ್ಕೂಲಿಗೆ ಹೋದಾಗ ಪೋಖ್ರಿ ಮಾಡ್ತೀಯಾ? ಇಲ್ಲ. ಸೈಲೆಂಟ್ ಹುಡುಗಿಯಾ? ನೀನು ತುಂಬ ಮಾತಾಡೋದಾ, ಕಡಿಮೆ ಮಾತಾಡೋದಾ? ಕಡಿಮೆ. ಯಾಕೆ ಕಡಿಮೆ ಮಾತಾಡೋದು? ಅಮ್ಮ ಜಾಸ್ತಿ ಮಾತಾಡಿದ್ರೆ ಬೈತಾರ? ಮನೇಲಿ ಯಾರು ಜಾಸ್ತಿ ಮಾತಾಡೋದು? ಅಮ್ಮ. ಅಮ್ಮವಾ? ಅಮ್ಮವೇ ಜಾಸ್ತಿ ಮಾತಾಡೋದು, ಅಪ್ಪ ಸೈಲೆಂಟಾ? ಹೌದಾ? ನಿಂಗೇನು ಅಪ್ಪ ಬೈತಾರ ಅಂತ ಹೇಳಿದಾರಾ? ಅಪ್ಪ ಬೈತಾರಾ? ಹಾಂ. ನೀನೀಗ ಜಾಸ್ತಿ ಮಾತಾಡಿದ್ರು ಸಹ ಬೈತಾರ ಅಪ್ಪ? ಹೌದು. ಅದಕ್ಕೆ ನೀನು ತುಂಬ ಕಡಿಮೆ ಮಾತಾಡ್ತಿರೋದಾ? ನೀನು ಹೇಳಬೇಕಿತ್ತು, ನಾನು ಟಿ ವಿಯಲ್ಲಿ ಬರ್ತೇನೆ, ಬೈಬಾರ್ದು ಅಂತ ಹೇಳ್ಕೊಂಡು, ಅಲ್ವಾ? ನೀನು ಅಪ್ಪ ಬೈದ್ರು ಅಂತ ಸುಮ್ಮನೆ ಬಂದ್ಯಾ? ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವ ಕಿಡ್ಸ್ ಝೋನ್ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರಿ, ಈಗ ಕಲರ್ ಡ್ರೆಸ್ ಹಾಕಿದ್ದಾಳೆ, ಅದು ಯಾವುದು ಇದು ಕಲರ್? ಬ್ಲೂ. ಇದು ಬ್ಲೂವಾ? ರೆಡ್. ಹಾಂ, ನನ್ನ ಪ್ರಕಾರ ಅದು ಪಿಂಕ್. ಕಲರ್ಸ್ ಎಲ್ಲ ಹೇಳಿಕೊಡ್ಲಿಲ್ಲ? ಹೇಳಿಕೊಟ್ಟಿದ್ದಾರೆ. ಯಾವುದೆಲ್ಲ ಕಲರ್ಸ್ ಉಂಟು? ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್,
ಬ್ಲೂ ಹ್ಮ್. ಪರ್ಪಲ್ ಪರ್ಪಲ್. ಇಷ್ಟು ಕಲರಲ್ಲಿ ನಿನ್ನ ಫೇವ್ರೆಟ್ ಕಲರ್ ಯಾವುದು? ಪಿಂಕ್ ಆ್ಯಂಡ್ ಬ್ಲೂ. ಪಿಂಕ್ ಆ್ಯಂಡ್ ಬ್ಲೂವಾ? ಇದು ಎಲ್ಲಿ ತಗೊಂಡದ್ದು ಡ್ರೆಸ್? ಹಾಂ ಡ್ರೆಸ್ ಎಲ್ಲಿ ತಗೊಂಡದ್ದು? ಅಂಗಡಿಯಲ್ಲಿ. ಹೌದಾ, ನೀನು ಹೋಗಿದ್ಯಾ ಅಂಗಡಿಗೆ? ನಿಂಗೆ ನೀನೇ ಸೆಲೆಕ್ಷನ್ ಮಾಡಿದ್ಯಾ ಇಲ್ಲ ಅಮ್ಮ ಸೆಲೆಕ್ಟ್ ಮಾಡಿದ್ರಾ? ನಾನೇ. ನೀನೇ ಸೆಲೆಕ್ಟ್ ಮಾಡಿದ್ಯಾ? ಕಲರ್ ನೋಡಿ ಸೆಲೆಕ್ಟ್ ಮಾಡಿದ್ಯಾ? ಸರಿ, ಇದೇನಿದು ಕಣ್ಣಿನ ಮೇಲಲ್ಲಿ ಏನು ಹಾಕಿದ್ಯಲ್ಲ? ಅದಾ ಹಾಂ. ಮತ್ತಾಯ್ತು. ಓ, ಹಾಕಿದೊಳಗೆ ಮರ್ತೋಗಿದಾ? ತಿಂಡಿ ತಿಂದಿದ್ಯಾ ಬೆಳಿಗ್ಗೆ? ಏನು ತಿಂದಿದ್ಯಾ? ಪುಳಿಯೋಗರೆ. ಪುಳಿಯೋಗರೆಯಾ? ನಿಂಗೆ ಫೇವ್ರೇಟಾ ಪುಳಿಯೋಗರೆ? ಹ್ಞೂ. ಎಷ್ಟು ತಿಂದ್ಯಾ? ಓ, ಅಷ್ಟು ತಿಂದ್ಯಾ ಒಬ್ಬಳೆ? ಯಾರಿಗೂ ಕೊಡಲೇ ಇಲ್ಲ ಮನೇಲಿ ಯಾರು ಜಾಸ್ತಿ ತಿನ್ನೋದು? ಅನ್ನ. ಓ, ಅಣ್ಣ ಜಾಸ್ತಿ ತಿನ್ನೋದಾ? ನೀನು ಕಡಿಮೆಯಾ? ಅಣ್ಣನ ಜೊತೆ ಬೇರೆ ಎಲ್ಲಿಗೆಲ್ಲ ಹೋಗಿದ್ಯಾ? ಸ್ಕೂಲ್. ಹ್ಞೂ. ಫ್ಯಾಕ್ಟ್ರಿ. ಫ್ಯಾಕ್ಟ್ರಿಯಾ? ಹಾಂ. ಏನು ಫ್ಯಾಕ್ಟ್ರಿ? ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೌದಾ, ಯಾವ ಫ್ಯಾಕ್ಟ್ರಿ ಕೆಲಸ ಮಾಡೋದು? ಮನೆ ಹತ್ತಿರವಾ? ಮತ್ತೆ ದೂರ ಉಂಟಾ ಮನೆಯಿಂದ? ಎಷ್ಟು ದೂರ ಉಂಟು? ಅಷ್ಟೇ ದೂರವಾ? ನಡ್ಕೊಂಡು ಹೋಗೋದಾ? ಮತ್ತೆ ಆ್ಯಕ್ಟಿವಲ್ಲಿ. ಓ, ಅಣ್ಣ ಆ್ಯಕ್ಟಿವ್ ಬಿಡ್ತಾನಾ? ಇಲ್ಲ, ಮತ್ತೆ ಅಮ್ಮ ಬಿಡುತ್ತೆ. ಓಕೆ, ಅಮ್ಮನ ಜೊತೆ ಹೋಗೋದಾ? ಸರಿ, ಅಮ್ಮನ ಜೊತೆ ಎಲ್ಲೆಲ್ಲ ಹೋಗಿದ್ಯಾ? ಫ್ಯಾಕ್ಟ್ರಿ, ಹ್ಞೂ. ಸ್ಕೂಲ್, ಹ್ಞೂ. ಮತ್ತು ಅಂಗಡಿಗೆ. ಹಾಂ. ಪಾರ್ಕಿಗೆಲ್ಲ ಹೋಗಲಿಲ್ಲ? ಅಮ್ಮ ಆಟ ಆಡಲಿಕ್ಕೆಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ವಾ? ನೀ ಹೇಳಬೇಕಲ್ಲ, ನೀ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಮನೇಲಿ ಏನೆಲ್ಲ ತಂಟೆ ಮಾಡ್ತೀಯಾ? ಹಾಂ. ತಂಟೆ ಮಾಡ್ತೀಯಾ ಮನೆಯಲ್ಲಿ? ಇಲ್ವಾ? ಮತ್ತು ನೀನೆಂತ ಖಾಲಿ ಟಿ ವಿ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ಹೌದಾ, ಅಷ್ಟೇ? ಟಿ ವಿಯಲ್ಲಿ ಏನೆಲ್ಲ ನೋಡ್ತೀಯಾ? 41, ಹ್ಞೂ. 45, ಹ್ಞೂ. 47. ಅದೆಂತ ಚಾನೆಲ್ ನಂಬರಾ? ಹಾಂ. ಅದರಲ್ಲಿ ಏನೆಲ್ಲ ಬರ್ತದೆ ಆ ಚಾನೆಲ್ಸಲ್ಲಿ? ಹಿಂದೆ ಹತ್ತದೆ. ಹ್ಞೂ. ದುರ್ದ, ಹ್ಞೂ. ಶಿವ, ಹ್ಞೂ. ಪಕಡಂ ಪಕಡಾಯ್, ಹಾಂ. ಮತ್ತು ಮೋಟು ಪಟ್ಲು, ಹ್ಞೂ. ಪೆಪ್ಪಾ ಪಿಗ್, ಹ್ಞೂ. ಮಸಾಲ ಬೇರ್. ಅಷ್ಟೇ? ಮತ್ತು ರಾತ್ರಿ ಎಷ್ಟು ಗಂಟೆ ಮಲಗ್ತೀಯಾ? 10 o'clock. 10 ಗಂಟೆಗೆ ಮಲಗ್ತೀಯಾ? ಎಷ್ಟು ಊಟ ಮಾಡ್ತೀಯಾ ರಾತ್ರಿ? ಅಷ್ಟು ಊಟ ಮಾಡ್ತೀಯಾ? ಇದನ್ನು ನಾನು ನಂಬಬೇಕಾ ನೀನು ಅಷ್ಟು ಊಟ ಮಾಡೋದನ್ನು? ಹಾಂ. ಇಷ್ಟು ಊಟ ಮಾಡ್ತೀಯ ಅಂತೇಳಿ ನಾನು ನಂಬಬೇಕಾ? ಇಷ್ಟು ಚಿಕ್ಕ ಇದೆಯಾ? ನೀನು ಊಟ ಮಾಡ್ತೀಯ ಅಲ್ಲ ಅಮ್ಮ ಊಟ ಬಾಯಿಗೆ ಕೊಡಬೇಕಾ? ಅಮ್ಮ. ಓ, ಅಮ್ಮ ಊಟ ಬಾಯಿಗೆ ಕೊಡಬೇಕಾ? ಹಾಗೆ. ಎಲ್ಲಿಗೆಲ್ಲ ಹೋಗಿದ್ದೀರಾ ರಜೆಯಲ್ಲಿ? ಎಲ್ಲಿ ಹೋಗಲಿಲ್ಲ, ಮನೇಲೆ ಕೂತ್ಕೊಂಡು ಟಿ ವಿ ನೋಡ್ತಿದ್ಯಾ? ಮತ್ತಾಯ್ತು. ಓ, ನಿಮಗೆ ಅದೊಂದು ಪ್ರಾಬ್ಲಮ್ ಉಂಟಾ ಹೇಗೆ ಮರ್ತು ಹೋಗೋದು? ಹೌದಾ? ಗಜಿನಿ ಥರ ಅವನಿಗೆ ಸಹ ಹಾಗೆ ಶಾರ್ಟ್ ಟರ್ಮ್ ಮೆಮೊರಿ ಅಂತೆ, ಆ ಥರವಾ? ಈಗ ಹೇಳಿದ ಈಗ ಮರ್ತೋಗ್ತಾ ನಿಮಗೆ? ಸ್ಕೂಲಲ್ಲಿ ಪಾಠ ಮಾಡಿದ ಮನೆಗೆ ಬರೋ ನೆನಪಿರ್ತದಾ? ಇಲ್ವಾ? ಇರ್ತದಾ? ಮನೇಲಿ ಟ್ಯೂಷನ್ ಕೊಡ್ತಾರಾ ಅಮ್ಮ? ಮನೇಲಿ ಅಮ್ಮ ಟ್ಯೂಷನ್ ಕೊಡ್ತಾರಾ? ಹೌದಾ? ಪೆಟ್ಟು ಕೊಡ್ತಾರಾಗ ಅಮ್ಮ? ಹೀಗೆ ಮರ್ತೋಗೋದು ಜಾಸ್ತಿ ಅಲ್ಲ ಅಲ್ವಾ? ಇಲ್ವಾ? ಇದು ಸ್ಟಿಕ್ಕರೆಲ್ಲ ಹಾಕಿ ಯಾರು ನಾನು ರೆಡಿ ಮಾಡಿದ್ದು? ಅಮ್ಮ. ಅಮ್ಮವಯ್ಯ? ಅದೇನದು ತಲೆ ಮೇಲೆ ಹಾಕೊಳೋದು? ಅದಾ ಹೇರ್ ಬ್ಯಾಂಡ್. ಹೇರ್ ಬ್ಯಾಂಡಾ? ಯಾರು ತೆಗೆಸಿಕೊಟ್ರು? ಯಾರು ತೆಗೆಸಿಕೊಟ್ಟದು? ಅಮ್ಮ. ಅಮ್ಮವಾ? ಸರಿ, ಈಗ ನೀನು ರಜೆಯಲ್ಲಿ ಎಲ್ಲಿ ಹೋಗಿದ್ಯಾ ತಿರ್ಗಾಡ್ಲಿಕ್ಕೆಲ್ಲ? ಎಲ್ಲೂ ಹೋಗಲೇ ಇಲ್ಲ, ಖಾಲಿ ಮನೇಲಿ ಕೂತ್ಕೊಂಡಿದ್ಯಾ? ಮನೇಲಿ ಬೋರ್ ಆಗೋದಿಲ್ವನ ಕೂತ್ಕೊಂಡಿರ್ಲಿಕ್ಕೆ? ಅಮ್ಮನ ಹತ್ರ ಹೇಳ್ಬೇಕು ನೀನು ಸ್ವಲ್ಪ ಆಚೆ ಈಚೆಲ್ಲ ನಾನು ಕರ್ಕೊಂಡೋಗಿ ಅಂತ ಹೇಳಿ. ನಿನ್ನ ಫ್ರೆಂಡ್ ಇದ್ದಾಳಲ್ಲ ಶ್ರೇಯಾ, ಅವಳನ್ನು ಬರ್ಲಿಕ್ಕೆ ಹೇಳೋದಿಲ್ಲ ಮನೆಗೆ? ಇಲ್ವಾ? ಯಾಕೆ? ಸ್ಕೂಲಲ್ಲಿ ಹೇಗೆ ಪ್ರಾರ್ಥನೆ ಎಲ್ಲ ಹೇಗೆ ಮಾಡ್ತಾರೆ? ಪ್ರೇಯರ್ ಎಲ್ಲ ಇಲ್ವಾ? ಏನು ಪ್ರೇಯರ್ ಮಾಡ್ತಾರೆ? ಹೋಗೋದಲ್ಲ ಅಮ್ಮ. ಹೇಳ್ತೀಯ ಈಗ?
ಹಾಂ ಪ್ರೇಯರ್ ಹೇಳಲಿಕ್ಕೆ ಬರ್ತದಾ? ಹಾಂ ಸರಿ ಹೇಳು. ಓಗದಾನಂ ಹಾಂ ಅಷ್ಟೇಯಾ? ಭೂತಾನಾರಿ ಸೇವಿತಂ ಕಪೀಸ್ತ ದಂಬೋಪಲ ಸಾರಭಕ್ಷಿತಂ ಹೋಮಾಸಿತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಸರಸ್ವತಿ ನಮಸ್ತೋಭ್ಯ ವರದೆ ಕಾಮರೂಪಿಣಿ ವಿದ್ಯಾರಂಭ ಧರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯರಾಮ ಪಿತಾಯ ಸ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಸನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಶಾಂತಾಕಾರ ಪುಗರ ಶಯನಂ ಪದ್ಮನಾಭ ಸುರೇಶ ವಿಶ್ವಾಧಾರ ಗಗನ ಸರಸ ಮೇಘವಾನ ಶುಭಾಂಗ ಲಕ್ಷ್ಮೀಕಾಂತ ಕಮಲನಯನ ಯೋಗಿ ರತ್ನಾಗಮ್ಯ ವಂದೇ ವಿಷ್ಣು ಭವಭಯಹರ ಸರ್ವಲೋಕೈಕನಾಥ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸರ್ವಮಂಗಳಕ್ಕೆ ಮಾಂಗಲ್ಯೆ ಶಿವೆ ಸರ್ವಾತ್ರ ಸಾರಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಸತೋಮ ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ನಟ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ 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 ಶಾಂತಿ. ಅದೇಕೆ ಶ್ಲೋಕದಲ್ಲಿ ಇತ್ತ ಹಾಗೆ? ಹೀಗೆ ಪ್ರೇಯರಿಗೆ ನೀವು ಎಲ್ಲರೂ ಸಹ ಒಟ್ಟಿಗೆ ನಿಲ್ಲದ ಅಸೆಂಬ್ಲಿಯಲ್ಲಿ? ಮನೇಲಿ ಹೇಗೆ ಕೈ ಮುಗಿತೀಯ ದೇವರಿಗೆ? ಹೀಗೆ ಹಾಗೆ ಇದೇ ಶ್ಲೋಕ ಹೇಳ್ತೀಯಾ? ಹಾಂ. ಮನೇಲಿ ಸಹ ಇದೇ ಶ್ಲೋಕ ಹೇಳುದಾ? ನಿನ್ನ ಜೊತೆ ಯಾರು ಬರ್ತಾರೆ ಶ್ಲೋಕ ಹೇಳಲಿಕ್ಕೆ? ಅಣ್ಣ. ಅಣ್ಣ ಬರ್ತಾನಾ? ಸರಿ, ಅಣ್ಣನ ಜೊತೆ ಎಷ್ಟು ಟಾಯ್ಸ್ ಉಂಟು? ಇಷ್ಟು. ನಿನ್ನ ಹತ್ರ ಎಷ್ಟು ಉಂಟು? ಹಾಂ. ನಿನ್ನ ಹತ್ರ ಟಾಯ್ಸ್ ಎಷ್ಟು ಉಂಟು? ಅಷ್ಟು ಉಂಟಾ? ನಿನ್ನ ಫೇವ್ರೆಟ್ ಟಾಯ್ಸ್ ಯಾವುದು ಅದರಲ್ಲಿ? ಓಕೆ. ಡೈನೋಸಾರ್ ಟಾಯ್ಸ್. ಡೈನೋಸಾರಾ? ಅದೇ ನಿಂಗೆ ಇಷ್ಟವಾ? ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.